ಪರಮಾನಂದ ಭಕುತಿಗಳು ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಂಗರಗಿ ನಾಂದಿಯಳು ವರವ್ಯಾಸ ಮುನಿಪದ ಗೋಂದ್ವಗಾನತನಾಗಿ ಕವಿಗಳ ಸದಳಿಗೆ ಬಲ ಬಂದು ಹೇಳುವೆ ನೀ ಕಥಾಮೃತವ ಕವಿಗಳ ಸದ್ದಳಿಗೆ ಬರಲು ಬೆಳೆಯುವ ಕಥಾಮೃತ ಒಂದು ದಿನದ ರಣೇಶನಾಲಗವತಾನಿತ್ತು ಚಂದದೊಳ್ಳು ಮಂಡಿಸಿರ ಸಭೆಯೊಳ ಹೊತ್ತು ಚಂದದೊಳ್ಳು ಮಂಡಿಸಿರ ಸಭೆಯೊಳ ಹೊತ್ತು ಅಂಕಲನಾಡಿನ ಸರ್ವಾಧಿಕಾರಿ ಮಂಗಳಮೂರ್ತಿ ಎಂದಿನ ಹಾಗೆ ಸಕಾಲಕ್ಕೆ ಸರಿಯಾಗಿ ಓಲಗಸ್ತನಾಗಿದ್ದೇನೆ. ವಿಚಾರಣೆ ಇದ್ದರೆ ಆಸ್ಥಾನಕ್ಕೆ ಬರಬಹುದಲ್ಲ, ನಿರೀಕ್ಷೆ ನೋಡುವಂತೆ. ಅನಿತರೊಳಗೆಳೆ ತಂದ ರಾಜರರು ಮಂತ್ರಿವರ್ಯ ಯಾರು ಇದ್ದ? ಇವ ಒಬ್ಬ ವ್ಯಾಪಾರಿ, ದಿನಸಿ ವ್ಯಾಪಾರಿ. ಮಾಡುವಂತಹ ವ್ಯಾಪಾರದಲ್ಲಿ ಕಲಬೆರಕೆಯನ್ನು ಸೇರಿಸಿ ವ್ಯಾಪಾರ ಮಾಡಿದ. ಅನೇಕರ ಸಾವಿಗೆ ಕಾರಣಕರ್ತನಾದ. ತಂದಿದ್ದೇನೆ, ವಿಚಾರ ಮಾಡಿ ಪ್ರಭು. ವ್ಯಾಪಾರಿ, ಇದು ಸತ್ಯವೇನೋ? ಮಹಾಪ್ರಭು, ಇಳೆಯ ಪತಿ ಮನ್ನಿಬುದು ವಂಚಕನು ನಾನಲ್ಲ, ಉಳಿದವರ ಕೈದವಗೆ ಬಲಿಯಾದೆನಲ್ಲ, ಉಳಿದವರ ಕೈದವಗೆ ಬಲಿಯಾದೆನಲ್ಲ. ಮಹಾಪ್ರಭು, ಮೋಸ ವಂಚನೆ ಮಾಡುವುದಕ್ಕಾಗಿ ನಾನೊಬ್ಬನೇ ಇಟ್ಟಿದ್ದರು ಅಲ್ಲ. ನನ್ನ ಜೊತೆಯಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಆದರೆ ಸಿಕ್ಕಿಬಿದ್ದವನು ನಾನೊಬ್ಬನೇ. ಮಾಡಿದ ತಪ್ಪಾಯಿತಕ್ಕಾಗಿ ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ನನ್ನನ್ನು ಮನ್ನಿಸಬೇಕು ಮಹಾಪ್ರಭು. ಸಾಕು ಮಾಡು. ಕಪ್ಪಿನ ಸಂಪದ ವಾಸಗಳು ತಲೆ ತಂಗೆ ತಪ್ಪಿಸಲು ತಲೆದಂಡರಿಡೆಂದು ನನಸ. ಸಾಕು ಮಾಡುವುದರಿಂದ ವೇದಾಂತವಲ್ಲ. ಮಂಗಳಮೂರ್ತಿಯ ಆಳ್ವಿಕೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಸಹ ಸತ್ಯ, ಧರ್ಮ, ನ್ಯಾಯ, ನೀತಿ ಆ ಮಾರ್ಗವನ್ನೇ ಅನುಸರಿಸಿಕೊಂಡು ಹೋಗಬೇಕು ಅಂದ ಆಜ್ಞೆ ಮಾಡಿದವ ನಾನು. ಅದನ್ನ ಮೀರಿ ಒಬ್ಬ ಅಧರ್ಮಿಯಾಗಿ ವರ್ತಿಸುವುದಕ್ಕೆ ಮುಂದಾದ ಎನ್ನುವುದಾಯಿತು. ಕಲಬರಕ್ಕೆ ವ್ಯಾಪಾರ ಮಾಡಿದಾಗ ಅನೇಕ ಜನರ ಸಾವಿ ಕಾರಣವಾಗಿದ್ದೀಯ ನೀನು. ಹಾಗಾದ್ರೆ ನೀನೊಬ್ಬ ಅಪರಾಧಿಯೇ ಹೌದು, ಅಕ್ಷಮ್ಯ ಅಪರಾಧ. ನಿನ್ನ ಪಾಲಿಗೆ ಕ್ಷಮೆಯೇ ಇಲ್ಲ. ನೀನೊಬ್ಬ ದೇಶದ್ರೋಹಿಯೇ ಹೌದು. ನಿನ್ನಂತವನಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಮಂತ್ರಿವರ್ಯ, ಕೊಡಿಸು ಇವನಿಗೆ ಮರಣದಂಡನೆ ಶಿಕ್ಷೆಯನ್ನು. ಬರದೊಳೋಡುತ್ತಲೈದು ವಡಿಗನ ಜಾತರಳಲಿದರು, ತಬ್ಬಲಿ ಮಕ್ಕಳ ಜೀವನ ನೌಕೆ ಮುಳುಗುತ್ತಿದೆ, ಮುಳುಗುತ್ತಿದೆ. ಹಬ್ಬಿದ ಭೀತಿ ಸುಗದ ಸುದಯನು ಹೀರುತ್ತಿದೆ, ಹೀರುತ್ತಿದೆ. ಕರುಣೆದೋರು ದೊರೆಯೇ ಎಮ್ಮಳು, ಕರುಣೆದೋರು ದೊರೆಯೇ ಎಮ್ಮಳು, ಕರುಣೆದೋರು ದೊರೆಯೇ. ಮಹಾರಾಜ, ಯಾರು ಮಕ್ಕಳೇ ನೀವು? ಯಾಕೆ ಬೊಬ್ಬೆ? ಈ ಹೊತ್ತು ಅಪರಾಧಿ ಸ್ಥಾನದಲ್ಲಿ ನಿಂತಿರುವಂತ ಈ ವರ್ತಕನ ಮಕ್ಕಳಯ್ಯ ನಾವು. ನೀವು ಈಗಾಗಲೇ ತಾಯಿಯನ್ನ ಕಳೆದುಕೊಂಡು ತಪ್ಪಲಿಗಳಾಗಿದ್ದೇವೆ ಮಹಾರಾಜ. ಈಗ ತಂದೆಯನ್ನು ಕಳೆದುಕೊಂಡು ಅನಾಥನಾಗುವಂತ ಪರಿಸ್ಥಿತಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮುಖವನ್ನು ನೋಡಿ ಆದ್ರೂ ನಮ್ಮ ತಂದೆಯನ್ನು ಬಿಟ್ಟು ಬಿಡು ಮಹಾರಾಜ, ಬಿಟ್ಟು ಮಹಾರಾಜ, ರಕ್ಷಿಸು. ಇವನೊಬ್ಬ ದೇಶದ್ರೋಹಿ. ಸರಿಯಾದಂತಹ ಶಿಕ್ಷೆಯನ್ನು ವಿಧಿಸಿದ್ದೇನೆ. ಅದನ್ನ ಬದಲಾಯಿಸುವಂತ ಪ್ರಶ್ನೆಯೇ ಇಲ್ಲ. ಹಾಗಾದ್ರೆ ನಿಮ್ಮ ತಂದೆಯಲ್ಲಿ ಎರಡು ಮಾತಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟೆನು. ಆ
ಮಡಿಲೊಳ್ಳು ಮಲಗಿಸಿ ತುತ್ತಿಟ್ಟ ನೀನು ದಿಕ್ಕಾರು ನಮಗೆ ತಾನೆ ಜಡಿಬಳ್ಳಿ ಬಿಸಿಲಿಗೆ ಛತ್ರವು ನೀನು ನೆರಳಲ್ಲಿ ಮೌನಕ್ಕೆ ತಾಂದೆ ನೀ ಬಿಟ್ಟು ಹೋದರೆ ತಾಂದೆ ಮುಂದೆ ಈ ಬದುಕಿಗಾರಿಯರು ತಾಂದೆ ನಿಮ್ಮಿ ಮಕ್ಕಳನ್ನ ನೀವು ಒಗಲಿ ಹೋದದ್ದೇ ಹೌದು ಅಂತಾದ್ರೆ ನಮ್ಮ ಬದುಕಿಗೆ ಯಾರಪ್ಪ ದಿಕ್ಕು? ತಾಯಿಯನ್ನ ಕಳೆದುಕೊಂಡ ಮೇಲೆ ತಾಯಿಯ ಪ್ರೀತಿಯನ್ನು ನಿಮ್ಮಲ್ಲಿ ಕಂಡವರಿದ್ದೇವೆ. ಅಮ್ಮ ಎಂದು ಓಡಿ ಬರ್ತಾ ಇದ್ದವರು ನೀವು, ಅಪ್ಪ ಎಂದು ಓಡಿ ಬರ್ತಾ ಇದ್ದವರು ನೀವು. ಇನ್ನು ನಿಮ್ಮನ್ನು ಕಳೆದುಕೊಂಡು ನಾವು ಹೇಗೆ ಬಿಟ್ಟು ಸಾಕು ಮಾಡಿ. ನಿಮ್ಮ ಸಂಭಾಷಣೆಯನ್ನ ಸಾಕು ಮಾಡಿ. ಮಂತ್ರಿವರ್ಯ, ಕೆಟ್ಟ ಬೀಜವನ್ನ ಎಷ್ಟೇ ಭಾವಿಸುತ್ತಲೂ ಸಹ ಮತ್ತೆ ಮೊಳಕೆ ಹೊಡೆಯುತ್ತದಂತಹ ಮಾತೊಂದುಂಟು. ನಾಳೆ ದಿನ ತಂದೆಯಂತಹ ಮಕ್ಕಳು, ಆದ್ದರಿಂದ ಈ ಮಕ್ಕಳಿಗೂ ಸರಿಯಾದಂತಹ ಶಿಕ್ಷಣವಿಸಬೇಕು. ರಾಜ್ಯಭ್ರಷ್ಟರು ಅದಕ್ಕಾಗಿ ನಾಡಿನಿಂದ ಹೊರಹಾಕು. ಈ ದೇಶಕ್ಕಾಗಿ ಕೊನೆಗೂ ತಂದೆ ತಾಯಿಗಳನ್ನ ಕಳೆದುಕೊಂಡು ಅನಾಥರಾಗಿದ್ದೇವೆ ಈ ಪ್ರಪಂಚದಲ್ಲಿ. ಇನ್ನು ನಾವು ಯಾರಿಗಾಗಿ ಬದುಕಬೇಕಕ್ಕ? ತಂಗಿ, ಯಾಕಮ್ಮ ಸಾಯುವಂತ ಮಾತನಾಡ್ತಾ ಇದ್ದಿ? ದುಃಖ ಪಡಬೇಡ ತಂಗಿ, ಚಿಂತೆಗೊಳಗಾಗಬೇಡ. ಇದು ನಿನ್ನ ಅಣ್ಣ ಇನ್ನು ಜೀವಂತವಾಗಿದ್ದೇನೆ ತಂಗಿ, ಜೀವಂತವಾಗಿದ್ದೇನೆ. ಭಿಕ್ಷೆಯನ್ನ ಬೇಡಿಯಾದರೂ ಒಂದು ಹೊತ್ತಿನ ಊಟವನ್ನು ನಿನಗೆ ಕೊಡ್ತೇನಮ್ಮ. ನನ್ನ ವಸನವನ್ನು ತೆಗೆದುಕೊಟ್ಟಾದರೂ ನಿನ್ನ ಮಾನ ರಕ್ಷಣೆಯಿಂದ ಮಾಡ್ತೇನೆ ತಂಗಿ. ತಂಗಿ, ನಮ್ಮ ಈ ಎಲ್ಲ ದುಸ್ಥಿತಿಗೆ ಕಾರಣ ಮಹಾರಾಜನಾಗಿ ಹೊತ್ತು ಸೇಡಲು ಸಲಿಸದೆ ಬಿಡೆವು, ಹೊತ್ತು ಸೇಡಲು ಸಲಿಸದೆ ಬಿಡೆವು, ನಿನ್ನ ವಂಶಕ್ಕೆ ಮುಳ್ಳೋಗಿ ಸೂರ್ಯ ಗೊಂಬೆವು, ನಿನ್ನ ವಂಶಕ್ಕೆ ಮುಳ್ಳೋಗಿ ಸೂರ್ಯ ಗೊಂಬೆವು ರಾಜ್ಯ ಸಂಪದವು. ನಮ್ಮ ಈ ಎಲ್ಲ ಪರಿಸ್ಥಿತಿಗೆ ಕಾರಣನಾಗಿರುವಂತ ಈ ಮಹಾರಾಜನಾಗಿರುವಂತ ಮಂಗಳಮೂರ್ತಿಯನ್ನು ಯಾವ ಕಾರಣಕ್ಕೂ ಸುಮ್ಮನೆ ಬಿಡಬಾರದು ತಂಗಿ, ಸುಮ್ಮನೆ ಬಿಡಬಾರದು ಹೊತ್ತ ಸೇಡಲು ಎಂದಿಗೂ ಬಿಡೆವು. ಇವನ ವಂಶಕ್ಕೆ ಮುಳ್ಳಾಗಿ ಇವನ ವಂಶವನ್ನೇ ಸೂರೆಗೊಳ್ಳಬೇಕು ತಂಗಿ, ಸೂರೆಗೊಳ್ಳಲೇಬೇಕು. ಅಣ್ಣ, ನನ್ನ ಕಣ್ಣೀರಿಂದ ಅವನನ್ನು ಸುಮ್ಮನೆ ಬಿಡುವುದಿಲ್ಲ, ಸುಮ್ಮನೆ ಬಿಡುವುದು ಸಾಧ್ಯವೇ ಇಲ್ಲ. ವಂಶವೇನದು ನಿರ್ವಂಶವಾಗಿ ಹೋಗಲಿ, ಅವನ ರಾಜ್ಯವೇನದು ಸುಟ್ಟೇ ಹೋಗಲಿ. ಮಹಾರಾಜ ಸೇಡನ್ನು ಹೊತ್ತು ಬರ್ತಾ